ವಿಟ್ಲ ಚಂದಳಿಕೆ ಎಂಬಲಿರುವ ಹರೀಶ್ ಅವರ ಆಶೀರ್ವಾದ ಗ್ಯಾರೇಜ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿ ಸಂಪೂರ್ಣವಾಗಿ ನಾಶಗೊಂಡು ಭಾರೀ ನಷ್ಟ ಅನುಭವಿಸಿದ ಮಾಲಕ ಹರೀಶ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಬಂಟ್ವಾಳ ವಲಯದ ವತಿಯಿಂದ ಧನ ಸಹಾಯವನ್ನು ವಿತರಿಸಲಾಯಿತು. ಬಂಟ್ವಾಳ ವಲಯ ಅಧ್ಯಕ್ಷ ಅನ್ನು ಪೂಜಾರಿ ಅವರು ಮಾಲಕ ಹರೀಶ್ ಅವರಿಗೆ 65,000 ರೂಪಾಯಿ ಚೆಕ್ ಹಸ್ತಾಂತರಿಸಿದರು. ಹರೀಶ್ ಅವರಿಗೆ ಧೈರ್ಯ ತುಂಬಿದರು. ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಸಮಾಜ ಸೇವೆ ಮಾಡುವಂತ ಒಳ್ಳೆ ವಲಯ ಎನ್ನುವುದು ನಮ್ಮ ಜಿಲ್ಲಾ ಸಂಘದಿಂದ ಪ್ರಶಂಸೆಯನ್ನು ಪಡೆದಂತ ವಲಯ. ಸುಮಾರು ಪ್ರತಿ ವರ್ಷ 1,50,000 ರೂಪಾಯಿಯನ್ನು ಬಡವರ ಸೇವೆಗಾಗಿ ಮೀಸಲಿಟ್ಟು ಹಾಗೂ ಬಡ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಬಂಟ್ವಾಳವು ಮಾಡುತ್ತಾ ಬಂದಿದೆ. ಹಾಗೂ ಕಷ್ಟದಲ್ಲಿರುವಂಥ ನಮ್ಮ ವೃತ್ತಿ ಬಾಂಧವರಾಗಲಿ ಮಾಲಕರಾಗಲಿ ಅವರ ಮನವಿಯನ್ನು ಕೊಟ್ಟ ಕೂಡಲೇ ನಾವು ಬಂಟ್ವಾಳ ವಲಯವು ಸ್ಪಂದಿಸುತ್ತಾ ಬಂದಿದೆ. ಜೊತೆಗೆ ಮೊನ್ನೆ ನಡೆದಂಥ ಈ ಅಗ್ನಿ ಅವಘಡವು ನಮ್ಮ ಬಂಟ್ವಾಳ ವಲಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾದ್ಯಂತ ಮಾಲಕರಿಗೆ ಆಘಾತವನ್ನು ನೀಡಿದೆ. ಯಾಕೆಂದರೆ ಆ ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ಸುಮಾರು 30ರಿಂದ 35 ಲಕ್ಷ ರೂಪಾಯಿ ನಷ್ಟವನ್ನು ನಮ್ಮ ಹರೀಶಣ್ಣನವರು ಅನುಭವಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಆವತ್ತೇ ಬೆಳಿಗ್ಗೆ ಇಲ್ಲಿ ಬಂದು ಭೇಟಿ ಕೊಡಿ ಅವರ ಸಾಂತ್ವನವನ್ನು ಹೇಳಿ ಹೋಗಿರ್ತೇವೆ. ಜೊತೆಗೆ ನಮ್ಮ ಅಧ್ಯಕ್ಷರಾದ ಅನ್ನು ಪೂಜಾರಿ ಅವರ ನೇತೃತ್ವದಲ್ಲಿ ಅವತ್ತೇ ನಾವು ಮೀಟಿಂಗನ್ನು ಕರೆದು ಅವರಿಗೇನಾದರೂ ಸಹಾಯ ಮಾಡಬೇಕಂತ ಒಂದು ವಾಟ್ಸಪ್ನಲ್ಲಿ ಹಾಕಿದೆ. ಆ ಮೀಟಿಂಗ್ಗೆ ಸಹಾಯ ಮಾಡಬೇಕಂತ ಆಗಿದ ತಕ್ಷಣ ನಮ್ಮೆಲ್ಲ ಸದಸ್ಯರು ಸ್ಪಂದಿಸಿ ಕೇವಲ 2 ದಿನದಲ್ಲಿ 65,000 ರೂಪಾಯಿಯನ್ನು ಎಲ್ಲ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗ್ಯಾರೇಜ್ ಮಾಲಕರ ಸಂಘದ ಬಂಟ್ವಾಳ ವಲಯದ ಗೌರವ ಸಲಹೆಗಾರ ಸುಧಾಕರ್ ಸಾಲ್ಯಾನ್, ರಾಜೇಶ್ ಸಾಲ್ಯಾನ್, ಕೋಶಾಧಿಕಾರಿ ರಾಜೇಶ್ ಕುಲಾಲ್, ಸಂಘಟನಾ ಕಾರ್ಯದರ್ಶಿ ಸುಧೀರ್ ಬೈಪಾಸ್, ಜಗದೀಶ್ ರಾಯ್, ಉಪಾಧ್ಯಕ್ಷರಾದ ಪ್ರಸಾದ್, ನವೀನ್, ಜೊತೆ ಕಾರ್ಯದರ್ಶಿ ರಮೇಶ್ ಬೈಪಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.